ಕಳೆದ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ಹಿಜಾಬ್ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಇದೊಂದು ಸಣ್ಣ ವಿಚಾರವಾಗಿದೆ. ವಿದ್ಯಾರ್ಥಿಗಳ ಪೋಷಕರು ಮತ್ತು ಕಾಲೇಜ್ ಆಡಳಿತ ಮಂಡಳಿ ಕುಳಿತು ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದು ಶಾಸಕ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುಂಠಿತವಾಗಬಾರದು. ಹಿಜಾಬ್ ವಿಚಾರವಾಗಿ ರಾಜಕೀಯ ಮಾಡದೆ ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಸಲಹೆ ನೀಡಿದ್ದು, ಈ ನಿಟ್ಟಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಆರೋಗ್ಯಕರ ಚರ್ಚೆ ನಡೆಸಿ ಉತ್ತಮ ನಿರ್ಧಾರ ಕೈಗೊಂಡು ಹಿಜಾಬ್ ವಿವಾದಕ್ಕೆ ಇತಿಶ್ರೀ ಹಾಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನೋಡಿ, ಈ ಸ್ಕಾಫ್ ವಿಚಾರ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಆ ಸ್ಕಾಫ್ ವಿಚಾರ ಸಂಬಂಧಪಟ್ಟಾಗೆ ನಡೀತಾ ಇದೆ. ಅದು ಸ್ಥಳ ಮಟ್ಟದ ಸಮಸ್ಯೆ. ಅಲ್ಲಿಯ ಪ್ರಿನ್ಸಿಪಲ್, ವಿದ್ಯಾರ್ಥಿನಿಯರ ಹೆತ್ತವರು ಮತ್ತು ಆಡಳಿತ ಮಂಡಳಿ ಕೂತ್ಕೊಂಡು ಅದನ್ನು ಬಗೆಹರಿಸಬೇಕು. ನಾನು ಕೂಡ ಜಿಲ್ಲಾಧಿಕಾರಿಗೆ ಮಾತಾಡಿಕೊಂಡು ಇದನ್ನು ಅಮಿಕೇಬಲ್ ಆಗಿ ಸೆಟಲ್ ಮಾಡಿ ಯಾವುದೇ ವಿಚಾರದಿಂದಾಗಿ ವಿದ್ಯಾರ್ಥಿನಿಯ ಶಿಕ್ಷಣ ಮೊಟಕಾಗಬಾರ್ದು. ನಮ್ಮ ಪ್ರೈಮರಿ ನಮ್ಮ ಕೆಲಸ ಏನಂತ ಹೇಳಿದರೆ, ವಿದ್ಯಾರ್ಥಿನಿಯರು ಯಾರು ಕಲಿತಾ ಇದ್ದಾರೆ, ಈಗ ಬಹುಶಃ ವಿದ್ಯಾರ್ಥಿಗಳು ಹೀಗೆ ಜಾಸ್ತಿ ಕಲಿಕೆ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಯಾರು ಇವತ್ತು ಸ್ಟಡೀಸ್ಗೆ ಹೆಚ್ಚು ಬರ್ತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಯಾವುದೇ ವಿಚಾರ ಕೂಡ ವಿದ್ಯಾರ್ಥಿಗಳ ಆ ಎಜುಕೇಷನ್ ಮೊಟಕುಗೊಳಿಸುವಂಥ ಯಾವುದೇ ಕೆಲಸ. ಫಸ್ಟ್ ಎಜುಕೇಷನ್ ವಿದ್ಯಾರ್ಥಿನಿಯರ. ಸೆಕೆಂಡ್, ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಾಲ್ರು ಮತ್ತು ವಿದ್ಯಾರ್ಥಿಗಳು ಹೆತ್ತವರು ಕೂಡ ಇದನ್ನು ಅರ್ಥ ಮಾಡಿಕೊ, ಮ್ಯಾನೇಜ್ಮೆಂಟ್ ಕೂಡ. ಸೊ ಸಂವಿಧಾನ ಹಕ್ಕು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿ ಯೂನಿಫಾರ್ಮ್ ಆಫ್ ಡಿಸಿಪ್ಲಿನ್, ವ್ಯಾಯಾಮೀಡಿ ಅಂತ ಚರ್ಚೆ ಮಾಡಿಕೊಂಡು ಬಗೆಹರಿಸಬೇಕು. ಪ್ರಾಂಶುಪಾಲರು ಮತ್ತು ಮ್ಯಾನೇಜ್ಮೆಂಟ್ ಆಡಳಿತ ಸಮಿತಿಯವರು ನನ್ನ ಸ್ವಂತ ಮಗಳಂತ ಎನಿಸಿಕೊಂಡು ಆಲೋಚನೆ ಮಾಡಿದರೆ, ಹಾಗೂ ವಿದ್ಯೆ ಮತ್ತು ಹೆತ್ತವರು ಇದು ನಮ್ಮ ಮಕ್ಕಳಿಗೆ ಕೊಡುವ ಪವಿತ್ರವಾದ ಶಿಕ್ಷಣ ಸಂಸ್ಥೆ ಅಂತ ಆಲೋಚನೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಮುಗಿಸಿದರೆ ಇದಕ್ಕೂ ಖಂಡಿತವಾದ ಪರಿಹಾರ ಸಿಗ್ತದೆ. ಇದನ್ನು ರಾಜಕೀಯವಾಗಿ ಆಲೋಚನೆ ಮಾಡಿಕೊಂಡು, ದ್ವೇಷದಿಂದ ಆಲೋಚನೆ ಮಾಡಿಕೊಂಡು ಹೋದರೆ ಇದಕ್ಕೆ ಪರಿಹಾರ ಸಿಕ್ಕುವುದಿಲ್ಲ. ಇವತ್ತು ಉಡುಪಿಯ ಅಜರ್ ಕಾರ್ಡ್ ಡಿಗ್ರಿ ಕಾಲೇಜಿನಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ಅವಕಾಶಗಳಿದೆ.